ವಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿಯವರು ಅದರ ಬಗ್ಗೆ ವಿಚಾರ ಮಂಡನೆಯನ್ನು ಮಾಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಏನು ಇವತ್ತು ಹಿಂದೂ ಸಮಾಜ ಇದೆ, ಈ ಹಿಂದೂ ಸಮಾಜ ಶಾಂತಿ, ಪ್ರೀತಿಯನ್ನು ಮತ್ತು ಅಹಿಂಸೆಯನ್ನು ಸಾರುವಂಥ ಒಂದು ಸಮಾಜ ಅಂತ ಹೇಳಿದರೆ, ಧರ್ಮ ಅಂತ ಹೇಳಿದರೆ ಅದು ಹಿಂದೂ ಧರ್ಮ ಅಂತ ಹೇಳುವಂಥ ವಿಚಾರವಾಗಿ ಈ ವಿಚಾರವನ್ನು ಅವರು ಸ್ಪಷ್ಟವಾಗಿ ಅದನ್ನು ಅಲ್ಲಿ ಮಂಡಿಸಿದ್ದಾರೆ. ಅದೇ ಒಂದು ಸಂದರ್ಭದಲ್ಲಿ ಕಳೆದ 10 ವರ್ಷಗಳ ಅವಧಿಯಲ್ಲಿ ದೇಶದಾದ್ಯಂತ ದಲಿತರ ವಿರುದ್ಧ, ಅಲ್ಪಸಂಖ್ಯಾತರ ವಿರುದ್ಧ, ಅದೇ ರೀತಿಯಲ್ಲಿ ಹಿಂದುಳಿದ ಸಮಾಜದ ವಿರುದ್ಧ, ಚಿಂತಕರ ವಿರುದ್ಧ, ಸಾಹಿತಿಗಳ ವಿರುದ್ಧ ಇವತ್ತು ಅತ್ಯಾಚಾರ ಆಗುವಂಥದ್ದಿರ್ಬೋದು, ಅಥವಾ ಅವರ ಮೇಲೆ ಹಲ್ಲೆ ಆಗುವಂಥದ್ದಿರ್ಬೋದು, ಅಥವಾ ಅವರನ್ನು ಜೈಲಿಗೆ ಅಟ್ಟುವಂಥದ್ದಾಗಿರ್ಬೋದು, ಅಥವಾ ಸರಕಾರವನ್ನು ಪ್ರಶ್ನೆ ಮಾಡುವಂಥ ಏನು ನಮ್ಮ ಮಾಧ್ಯಮ ಪ್ರತಿನಿಧಿಗಳನ್ನು ಅವರ ಮೇಲೆ ಕೇಸುಗಳನ್ನು ಹಾಕಿ ಅವರನ್ನು ಜೈಲಿಗೆ ಅಟ್ಟುವಂಥದ್ದಿರ್ಬೋದು. ಇಂಥ ಅನೇಕ ಪ್ರಕರಣಗಳನ್ನು ಈ 10 ವರ್ಷಗಳಲ್ಲಿ ನಮ್ಮ ದೇಶ ಕಂಡಿದೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇರುವಂಥ ಒಂದು ಪಕ್ಷ ಅಂತ ಹೇಳಿದರೆ BJP ಪಕ್ಷ ಇದಕ್ಕೆ ಕುಮ್ಮಕ್ಕು ನೀಡ್ತಾ ಇದೆ. ಏನು BJP ಪಕ್ಷ ಇಂಥ ಒಂದು ಕುಮ್ಮಕ್ಕು ನೀಡುವಂಥ ಒಂದು ಸಂದರ್ಭದಲ್ಲಿ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡುವ ಒಂದು ಪಕ್ಷ ಅಂತ ಹೇಳುವಂಥ ಒಂದು ನಿಟ್ಟಿನಲ್ಲಿ ಏನು ಅವರು ಪ್ರಚಾರವನ್ನು ಚುನಾವಣೆಯಲ್ಲಿ ಅವರು ಗಿಟ್ಟಿಸ್ಕೊಳ್ತಾ ಇದ್ದಾರೆ, ಅವರು ಹಿಂದೂಗಳಲ್ಲ, ಅಹಿಂಸೆಯನ್ನು ಹರಡುವಂಥವರು, ಅಶಾಂತಿಯನ್ನು ಹರಡುವಂಥವರು ಏನಿವತ್ತು BJP ಪಕ್ಷದಲ್ಲಿದ್ದಾರೆ ಅವರು ಹಿಂದೂಗಳಲ್ಲ ಎನ್ನುವಂಥ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಂದು ಪ್ರತಿಭಟನೆ ಈ ಸಂದರ್ಭದಲ್ಲಿ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾದಂಥ ಭರತ್ ಶೆಟ್ಟಿಯವರು ಒಂದು ಅವಹೇಳನಕಾರಿ ಅನಾಗರಿಕ ಭಾಷೆಯನ್ನ ಪ್ರತಿಭಟನಾ ಭಾಷಣದಲ್ಲಿ ಉಪಯೋಗ ಮಾಡಿರುವಂಥದ್ದನ್ನು ನಾವು ಕೇಳಿಸ್ಕೊಂಡಿದ್ದೇವೆ. ನಮ್ಮ ತುಳುನಾಡಿನ ಸಮಸ್ತ ತುಳುವರು ಕೇಳಿಸ್ಕೊಂಡಿದ್ದಾರೆ ಎನ್ನುವಂಥದ್ದು ಉಲ್ಲೇಖನೀಯ. ರಾಹುಲ್ ಗಾಂಧೀಜಿಯವರ ಕೆನ್ನೆಗೆ ಬಾರಿಸಬೇಕು, ಅವರನ್ನು ಒಂದು ನಾಯಿಗೆ ಹೋಲಿಸಿ ಮಾತಾಡಿದರು. ಇದೊಂದು ಅನಾಗರಿಕ ಮತ್ತು ಅವಹೇಳನಕಾರಿ ಒಬ್ಬ ಭಾಷಣವನ್ನ ಒಬ್ಬ ಶಾಸಕ, ಒಬ್ಬ ಸುಸಂಸ್ಕೃತ ಕುಟುಂಬದಿಂದ ಬಂದಂತ ಒಬ್ಬ ಎಜುಕೇಟೆಡ್ ಶಾಸಕ, ಒಬ್ಬ ವೈದ್ಯನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಒಬ್ಬ ಶಾಸಕ ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಈ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಮಾತ್ರ ಅಲ್ಲ, ಅವರ ಪೋಷಕರು ಕೂಡ ತಲೆ ತಗ್ಗಿಸುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇದು ನಿಂದನೀಯ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಭರತ್ ಶೆಟ್ಟಿ ಅವರಿಗೆ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಭರತ್ ಶೆಟ್ಟಿಯವರು ನಾಳೆನೇ ಇದರ ಬಗ್ಗೆ ಅವರು ಪತ್ರಿಕಾಗೋಷ್ಠಿ ಕರೆಯುವುದರ ಮೂಲಕ ಇದಕ್ಕೆ ಉತ್ತರ ನೀಡದೇ ಇದ್ದಲ್ಲಿ ಖಂಡಿತವಾಗಿ ಕೂಡ ನಮ್ಮ ಆರೋಪ ಏನಿದೆ ನಿಮ್ಮ ಮೇಲೆ ಅದನ್ನು ನೀವು ಸ್ವೀಕರಿಸಿದಂತೆ ಎನ್ನುವಂಥ ಒಂದು ವಿಚಾರವನ್ನು ಕೂಡ ನಾನು ಈ ಮಾಧ್ಯಮದ ಮುಖಾಂತರ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪರಶುರಾಮನ ಥೀಮ್ ಪಾರ್ಕ್ ಅಂತೇಳಿ ಕಾರ್ಕಳದಲ್ಲಿ ಒಂದು ಥೀಮ್ ಪಾರ್ಕ್ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಉಡುಪಿ ಉಸ್ತುವಾರಿ ಸಚಿವರಾಗಿ ಸುನಿಲ್ ರವರು ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುವುದರ ಮೂಲಕ ಥೀಮ್ ಪಾರ್ಕ್ ಅನ್ನು ಮಾಡಿದ್ರು. ಸುಮಾರು ಒಂದು 3.5 ಕ್ವಿಂಟಲ್ ಏನು ಕಂಚಿನ ಒಂದು ಮೂರ್ತಿ ಅಂತ ಹೇಳುವಂಥ ನಿಟ್ಟಿನಲ್ಲಿ ಅದನ್ನು ಅವರು ಅಲ್ಲಿ ಥೀಮ್ ಪಾರ್ಕನ್ನು ಮಾಡಿದರು. ಜನರು ಅದನ್ನು ನಂಬಿದ್ರು. ಕಂಚಿನ ಮೂರ್ತಿ ಇವತ್ತು ಬಂದಿದೆ. ನಾವೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ತುಳುವರು ಕೂಡ ಬಹಳ ಗೌರವದಿಂದ ಅಲ್ಲಿಗೆ ಹೋಗಿ ಭೇಟಿ ಮಾಡಿ ಒಂದು ಧನ್ಯತಾ ಭಾವದಿಂದ ಬಂದಿದ್ದಾರೆ. ಈ ಒಂದು ಪರಶುರಾಮ ಸೃಷ್ಟಿಯಲ್ಲಿ ಪರಶುರಾಮನನ್ನ ನೋಡುವಂತ ಒಂದು ಥೀಮ್ ಪಾರ್ಕ್ ಅನ್ನ ಅದನ್ನ ಸಾರುವಂತ ಒಂದು ಪಾರ್ಕ್ ಇವತ್ತು ನಿರ್ಮಾಣ ಆಗಿದೆ ಎಂಬ ಖುಷಿಯಲ್ಲಿ ಇರುವಂತ ಅದೇ ಸಂದರ್ಭದಲ್ಲಿ ಅವರ ಕೈ ಕಿತ್ತೋಗ್ತದೆ, ಕಾಲು ಕಿತ್ತೋಗ್ತದೆ, ತಲೆ ಕಿತ್ತೋಗ್ತದೆ. ಹಿಂದೂಗಳ ಭಾವನೆಗೆ ಅದು ಧಕ್ಕೆ ತರಲಿಲ್ವಾ ಭರತ್ ಶೆಟ್ಟಿ ಅವರೇ ಎನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶಿವದೂತ ಗುಳಿಗ, ನಾವೆಲ್ಲರೂ ಕೂಡ, ನಾನು ಕೂಡ ಅದನ್ನ ನೋಡಿದ್ದೇನೆ. ಶಿವದೂತ ಗುಳಿಗ ಬಹಳ ಉತ್ತಮವಾದಂತ ಶಿವ ಏನು ಗುಳಿಗ ಏನು ದೈವ ಇದೆ, ಆ ದೈವದ ಬಗ್ಗೆ ಸಾರುವಂತ ಒಂದು ನಾಟಕ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಅದು ಆದಂತ ಸಂದರ್ಭದಲ್ಲಿ
ಉತ್ತರ ಕರ್ನಾಟಕಕ್ಕೆ ಕೂಡ ಆ ಒಂದು ತಂಡ ಹೋದಂತಹ ಸಂದರ್ಭದಲ್ಲಿ ಅಂದಿನ ಗೃಹ ಮಂತ್ರಿಗಳಾಗಿದ್ದಂಥ ಆರಗ ಜ್ಞಾನೇಂದ್ರರವರು ಮಾಧ್ಯಮದ ಎದುರೇ ಅವರು ಹೇಳಿದ್ರು, ಆ ಗುಳಿಗೆ ಅಂದ್ರೆ ಏನದು ಗುಳಿಗೆ, ನಮ್ಮ ಕಡೆ ಗುಳಿಗೆ ಅಂದ್ರೆ ಅದು ಮಾತ್ರ, ಇದೇನು ಗುಳಿಗೆ ಅಂತ ಕೇಳಿದ್ರು. ಆವಾಗ ಅದು ಹಿಂದೂಗಳ ಆರಾಧ್ಯ ದೈವವಾಗಿರುವಂತ ಗುಳಿಗನನ್ನು ಅವಹೇಳನ ಮಾಡಿದಾಗ ಹಿಂದೂಗಳಿಗೆ ಅದು ತೊಂದರೆಯಾಗಿದೆ, ಅವರಿಗೆ ಘಾಸಿಯಾಗಿದೆ ಎನ್ನುವಂಥದ್ದು ಭರತ್ ಶೆಟ್ಟಿ ಅವರಿಗೆ ಗೊತ್ತಾಗಿಲ್ವೇ ಎನ್ನುವಂತ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೇನೆ. ಯಾಕೆ ಆ ಸಂದರ್ಭದಲ್ಲಿ ನಿಮ್ಮ ನಾಲಿಗೆಯನ್ನ ಹರಿಬಿಟ್ಟಿಲ್ಲ ಭರತ್ ಶೆಟ್ಟಿ ಅವರೇ ಎನ್ನುವಂತ ಮಾತನ್ನ ಕೇಳ್ತಾ ಇದ್ದೇನೆ. ಅದೇ ಒಂದು ವಿಚಾರವಾಗಿ ನಮ್ಮ UT ಖಾದರ್ ಅವರು, ನಮ್ಮ ಸಭಾಪತಿಗಳು, ತುಳು ಭಾಷೆಯನ್ನ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ವಿಧಾನಸೌಧದಲ್ಲಿ ಮಂಡನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರೊಂದು ಮಾತನ್ನ ಹೇಳಿದ್ರು. ತುಳು ಎಂಬ ಭಾಷೆ ನಮ್ಮ ನಾಗರಿಕರು ದಕ್ಷಿಣ ಕನ್ನಡದಲ್ಲಿ ಮಾತಾಡುವುದು ಮಾತ್ರ ಅಲ್ಲ, ನಮ್ಮ ದೈವ ಕೂಡ ಮಾತಾಡುವ ಭಾಷೆ ತುಳು ಭಾಷೆ. ಏನು ನಮ್ಮ ಇಲ್ಲಿ ಕೋಲ ನಡೆಯುವಂತ ಒಂದು ಸಂದರ್ಭದಲ್ಲಿ ಏನು ಆ ದೈವದ ಆ ಏನು ಪಾತ್ರಿಗಳಿದ್ದಾರೆ, ಆ ಒಂದು ಸಂದರ್ಭದಲ್ಲಿ ಅವರು ತುಳು ಭಾಷೆಯಲ್ಲಿ ಅನೇಕ ವಿಚಾರಗಳನ್ನ ಅವರು ಹೇಳ್ತಾರೆ, ನಮ್ಮ ನಾಡಿನ ಬಗ್ಗೆ, ದೋಷದ ಬಗ್ಗೆ, ಬೇರೆ ಬೇರೆ. ಅದು ನಮ್ಮ ನಂಬಿಕೆ, ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದೂಗಳ ನಂಬಿಕೆ. ಆವಾಗ ಆ ಸಂದರ್ಭದಲ್ಲಿ ಬಿಜೆಪಿ ಮಂತ್ರಿಗಳಾಗಿದ್ದಂತ ಮಾಧುಸ್ವಾಮಿ ಅವರೊಂದು ಮಾತನ್ನ ಹೇಳಿದ್ರು, ಅದೇನ್ರಿ ನಿಮ್ ಕಡೆ ಏನು ಈ ಗುಳಿಗ ಕೂಡ ದೈವ ಕೂಡ ಮಾತಾಡ್ತದ ಎನ್ನುವಂತ ವಿಚಾರವಾಗಿ ಅವರು ಪ್ರಶ್ನೆಯನ್ನ ವಿಧಾನಸೌಧದಲ್ಲಿ ಹೇಳಿದ್ರು. ಯಾಕೆ ಭರತ್ ಶೆಟ್ಟಿ ಅವರಿಗೆ ಆಗ ನಾಲಿಗೆ ಯಾಕೆ ಹರಿಬಿಟ್ಟಿಲ್ಲ ಅವರ ವಿರುದ್ಧವಾಗಿ? ಯಕ್ಷಗಾನದಲ್ಲಿ ಕೆಲವು ಕಡೆ ಗಣಪತಿಯ ಬಗ್ಗೆ ನಾವು ವಿನಾಯಕ ಅಂತ ಹೇಳ್ತೇವೆ, ಯಾವುದೇ ಒಂದು ಪೂಜೆ ಪುನಸ್ಕಾರ ಮಾಡುವಂತ ಸಂದರ್ಭದಲ್ಲಿ ಮೊದಲ ಪೂಜೆ ನಡೆಯುವಂಥದ್ದು ವಿನಾಯಕನಿಗೆ. ಅದರ ಬಗ್ಗೆ ತಮಾಷೆಯಾಗಿ ಬಂದಾಗ ಯಾಕೆ ನೀವು ಮಾತಾಡಿಲ್ಲ? ಇದಕ್ಕೆ ಕೂಡ ನೀವು ಆನ್ಸರ್ ಕೊಡಬೇಕಾಗಿದೆ ನಮ್ಮ ಜಿಲ್ಲೆಯ ಜನರಿಗೆ. ಕೊರೋನಾ ಸಂದರ್ಭದಲ್ಲಿ ಅವರದೇ ಕ್ಷೇತ್ರದಲ್ಲಿ ವಾಮಂಜೂರಿನ ಸ್ಮಶಾನದಲ್ಲಿ ಹಿಂದೂ ಮಹಿಳೆಯ ಶವ ಸಂಸ್ಕಾರ ಏನು ಅಂತ್ಯಕ್ರಿಯೆ ಮಾಡಲಿಕ್ಕೆ ಹೋಗುವಂತ ಒಂದು ಸಂದರ್ಭದಲ್ಲಿ ಆ ಒಂದು ಅಂತ್ಯಕ್ರಿಯೆ ಮಾಡಲಿಕ್ಕೆ ಕೂಡ ನೀವೊಬ್ಬ ಶಾಸಕನಾಗಿದ್ದುಕೊಂಡು ಮಾನವೀಯತೆಯನ್ನು ತೋರಿಸದಂತ ಒಬ್ಬ ವ್ಯಕ್ತಿ ನೀವು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಇದಕ್ಕೆ ಬೇರೆ ಭಾಷೆ ಯೂಸ್ ಮಾಡಬೇಕಾಗ್ತದೆ, ಆದ್ರೆ ನಿಮ್ಮಂತ ಒಂದು ಅನಾಗರಿಕ ಬ್ಯಾಕ್ಗ್ರೌಂಡಿನಿಂದ ನಾವು ಬಂದಿಲ್ಲ, ಆದ್ರಿಂದ ನಾವು ಯಾವುದೇ ಬೇರೆ ಒಂದು ಅನಾಗರಿಕ ಭಾಷೆಯನ್ನ ನಾವು ಇವತ್ತು ಉಪಯೋಗ ಮಾಡ್ತಾ ಇಲ್ಲ ನಿಮ್ಮ ವಿರುದ್ಧವಾಗಿ. ಸ್ಥಾನದಲ್ಲಿ ಒಂದು ಹುಂಡಿಯ ಕಳವಾಯಿತು. ಬಿಜೆಪಿ ಪಕ್ಷದಿಂದ ಅಲ್ಲಿ ಆ ಒಂದು ಸಮಿತಿಗೆ ಆಯ್ಕೆ ಆದಂತ ಸದಸ್ಯರ ಮೇಲೆ ಆರೋಪ ಬಂತು. ಯಾಕೆ ಆ ಸಂದರ್ಭದಲ್ಲಿ ಈ ಶಾಸಕರುಗಳು ಮಾತಾಡಿಲ್ಲ? ಒಂದು ಹಿಂದೂ ದೇವಾಲಯದ ಹುಂಡಿ ಕಳವಾದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಮ ಜರುಗಿಸಬೇಕು, ಅದು ತಪ್ಪು ಎನ್ನುವಂಥದ್ದು. ಭಕ್ತರು ಭಕ್ತಿಯಿಂದ ಹಾಕುವಂತ ಹಣವನ್ನ ಯಾರೋ ಲಪಟಾಯಿಸುವಾಗ ಯಾಕೆ ನೀವು ಮಾತಾಡಿಲ್ಲ? ಅದು ಹಿಂದೂಗಳ ಭಾವನೆಗೆ ಧಕ್ಕೆ ತರಲ್ವೇ ಶಾಸಕರೇ ಎನ್ನುವಂತ ಮಾತನ್ನು ಕೂಡ ಕೇಳಬೇಕಾಗ್ತದೆ. ಶ್ರೀನಾರಾಯಣ ಗುರುಗಳ ಪಠ್ಯ ಪುಸ್ತಕದಿಂದ ಅವರ ಪಾಠವನ್ನ ಕಿತ್ತೊಗೆಯುವಾಗ ನೀವು ಯಾಕೆ ಮಾತಾಡಿಲ್ಲ? ನಿಮ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದನ್ನ ಕಿತ್ತೊಗೆಯುವಂತ ಕೆಲಸ ಆಯಿತು. ಶ್ರೀನಾರಾಯಣ ಗುರುಗಳ ಬಗ್ಗೆ ಅತೀವ ಪ್ರೀತಿಯನ್ನ ನೀವು ತೋರಿಸುವುದರ ಮೂಲಕ ನೀವು ಚುನಾವಣೆಗೆ ಅದನ್ನ ಉಪಯೋಗ ಮಾಡಿದ್ದೀರಿ. ಯಾಕೆ ಆ ಸಂದರ್ಭದಲ್ಲಿ ನೀವು ಮಾತಾಡಲಿಲ್ಲ? ಗಣರಾಜ್ಯೋತ್ಸವದಲ್ಲಿ ಶ್ರೀನಾರಾಯಣ ಗುರುಗಳ ಟ್ಯಾಬ್ಲೋವನ್ನ ಉಪಯೋಗ ಮಾಡಲಿಕ್ಕೆ ಕೊಂಡೋದಂತಹ ಸಂದರ್ಭದಲ್ಲಿ ನಮ್ಮ ತುಳುನಾಡಿನ ಏನು ಈ ದೇಶಕ್ಕೆ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಸಾರವನ್ನು ಸಾರಿದಂತ ನಾರಾಯಣ ಗುರುಗಳ ಟ್ಯಾಬ್ಲೋವನ್ನ ಕೊಂಡೋದಂತ ಸಂದರ್ಭದಲ್ಲಿ ಅವರ ಸರ್ಕಾರ ಕೇಂದ್ರದಲ್ಲಿತ್ತು, ಇಲ್ಲಿ ಕೂಡ ಇತ್ತು. ಯಾಕೆ ಅವರು ಬಿಡ್ಲಿಲ್ಲ? ಆ ಸಂದರ್ಭದಲ್ಲಿ ನೀವು ಯಾಕೆ ಮಾತಾಡಿಲ್ಲ? ಇಂಥ ಅನೇಕ ವಿಚಾರಗಳಿಗೆ ನೀವು ಉತ್ತರ ನೀಡಬೇಕಾಗ್ತದೆ ಭರತ್ ಶೆಟ್ಟಿ ಅವರೇ. ನೀವು ಬರೇ ಒಂದು ಹಿಂದೂ ಧರ್ಮದ ರಕ್ಷಕ ಅಂತ ಹೇಳುವಂತ ನಿಟ್ಟಿನಲ್ಲಿ ಇವತ್ತು ನೀವು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ರಿ, ಶಸ್ತ್ರವನ್ನು ಕೂಡ ಉಪಯೋಗ ಮಾಡಲಿಕ್ಕೆ ನಮಗೆ ಗೊತ್ತಾಗ್ತದೆ ಅಂತ. ಈ ತುಳುನಾಡಿನ ಯುವಕರಿಗೆ ನೀವು ಶಸ್ತ್ರ ಉಪಯೋಗ ಮಾಡುವಂತ ಪಾಠವನ್ನ ಕಲಿಸ್ತೀರಾ, ಸಮಾಜವನ್ನು ಕಟ್ಟುವಂತ ಪಾಠವನ್ನ ನೀವು ಶಾಸಕನಾಗಿ ಕಲಿಸ್ತೀರಾ ಎನ್ನುವಂಥದ್ದನ್ನ ನೀವೊಬ್ಬ ಅನಾಗರಿಕ ಶಾಸಕ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬರೇ ನೀವು ವಿದ್ಯಾವಂತರು ಅಂತ ಹೇಳಿದ್ರೆ ಸಾಲದು, ನಿಮ್ಗೆ ಬುದ್ಧಿ ಇದೆ ಅಂತ ಎನ್ನುವಂಥದ್ದನ್ನ ಕೇಳಬೇಕು. ನಮ್ಮ ಊರಿನಲ್ಲಿ ನಾವು ಹೇಳ್ತೇವೆ, ಮಗನಿಗೆ ವಿದ್ಯೆ ಇದ್ರೆ ತಂದೆಗೆ ಏನು ಅವರಿಗೆ
ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಎಕ್ಸ್ಪೀರಿಯನ್ಸ್, ಜನರ ವ್ಯವಹಾರ ಜ್ಞಾನ, ತಂದೆಗೆ ವ್ಯವಹಾರ ಜ್ಞಾನ ಇದೆ. ಇದನ್ನ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವು ಡಾಕ್ಟರ್ ಆಗಿ ಕೆಲಸ ಮಾಡುವವರು ಯಾಕೆ ಈ ರೀತಿಯ ಒಂದು ಸಮಾಜವನ್ನ, ದಕ್ಷಿಣ ಕನ್ನಡ ಜಿಲ್ಲೆ ಈಗಾಗಲೇ ಈ ಒಂದು ಕೋಮು ಗಲಭೆಯಿಂದ ತತ್ತರಿಸಿ ಹೋಗಿ ಯಾವುದೇ ರೀತಿಯಲ್ಲಿ ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿರುವಂತಹ ಸಂದರ್ಭದಲ್ಲಿ ಪುನಃ ನೀವು ಇಂಥ ಒಂದು ಮಾತುಗಳನ್ನು ಹರಿಬಿಡುವುದರ ಮೂಲಕ ಯುವಕರ ಮನಸ್ಸಿಗೆ ಶಸ್ತ್ರವನ್ನ ಕೊಡಬೇಕು ಎನ್ನುವಂತ ಮಾತುಗಳನ್ನು ಆಡ್ತೀರಿ. ನೀವು ಕೆನ್ನೆಗೆ ಬಡಿಬೇಕು ಅಂತ ಹೇಳುವಂತ ಗುಂಡಾಗಿರಿಯ ಮಾತುಗಳನ್ನ ಹಾಡ್ತೀರಿ. ನೀವೊಬ್ಬ ಶಾಸಕನ, ನಮ್ಮ ನಾಗರಿಕರನ್ನ ನೀವು ರೆಪ್ರೆಸೆಂಟ್, ನೀವು ಅಲ್ಲಿ ವಿಧಾನಸಭೆಯಲ್ಲಿ ಮಾಡ್ಲಿಕ್ಕೆ ನೀವು ಅನರ್ಹರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇಂಥವರು ನಮ್ಗೆ ಬೇಕಾಗಿಲ್ಲ. ಒಬ್ಬ ಸುಸಂಸ್ಕೃತ, ಒಬ್ಬ ಕುಟುಂಬದಿಂದ ಬಂದಂತ ಒಂದು ಶಾಸಕರು ಅಂತ ಹೇಳಿ ನಿಮ್ಮನ್ನ ಅಲ್ಲಿಯ ಜನರು ಆಯ್ಕೆ ಮಾಡಿ ಕಳಿಸಿದ್ದಾರೆ. ದಯವಿಟ್ಟು ಇನ್ನು ಮುಂದಕ್ಕೆ ಈ ರೀತಿ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ. ನೀವು ರಾಹುಲ್ ಗಾಂಧಿ ಅವರನ್ನ ಬಿಡಿ, ನಮ್ಮ ಕಾರ್ಯಕರ್ತರನ್ನ ನೀವೊಮ್ಮೆ ಮುಟ್ಟಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಬಿಸಿ ಏನು ಎನ್ನುವಂಥದ್ದನ್ನ ನಿಮ್ಗೆ ನಾವು ತೋರಿಸಿಕೊಡ್ಲಿಕ್ಕೆ ಇದ್ದೇವೆ ಮುಂದಿನ ದಿನಗಳಲ್ಲಿ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಚ್ಛೆ ಪಡ್ತಾ ಇದ್ದೇನೆ.